ಪ್ರವಾಸೋದ್ಯಮದಲ್ಲಿ ಉಡುಪಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಹೊಸ ಮೈಲುಗಲ್ಲನ್ನು ಸೃಷ್ಟಿಸಿದೆ. ಉಡುಪಿಯಲ್ಲಿ ಹೆಲಿ ಟೂರಿಸಂನ ಹೊಸ ಶಾಖೆ ಆರಂಭವಾಗಿದೆ. ಉಡುಪಿಯಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ಅಭಿವೃದ್ಧಿಯ ವಿಫಲ ಅವಕಾಶ ಇದೆ. ಅಲ್ಲದೆ ಪ್ರವಾಸೋದ್ಯಮ ನೆಲೆಗಳನ್ನು ಅಭಿವೃದ್ಧಿಪಡಿಸುವ ಕೆಲಸ ಕೂಡ ಬಾಕಿ ಇದೆ. ಇಂತಹ ಪ್ರವಾಸೋದ್ಯಮ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ದಿಟ್ಟ ಹೆಜ್ಜೆ ಇಟ್ಟಿದ್ದು ಉಡುಪಿಯಲ್ಲಿ ಹೆಲಿ ಟೂರಿಸಂ ಆರಂಭಿಸಿದೆ. ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಜನರಿಗೆ ಬಾನಾಟಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ಪ್ರಕೃತಿ ಸೌಂದರ್ಯ ವೀಕ್ಷಿಸಬಹುದು. ಈ ಹೆಲಿ ಟೂರಿಸಂನ ಕನಸು ಇಂದು ನಿನ್ನೆಯದಲ್ಲ. ಈ ಹಿಂದೆಯೇ ಇದನ್ನ ಪ್ರಾರಂಭಿಸಬೇಕು ಎನ್ನುವ ಕನಸು, ಆ ಕನಸು ಸಾಕಾರಗೊಂಡಿದ್ದು ಉಡುಪಿಯ ಜಿಲ್ಲಾಧಿಕಾರಿ ಡಾಕ್ಟರ್ ಆರ್ ವಿಶಾಲ್ ಅವರ ಪರಿಶ್ರಮದಲ್ಲಿ ಇದೀಗ ಯಶಸ್ವಿಯಾಗಿ ಅನುಷ್ಠಾನ ಆಗುತ್ತಿದೆ. ದೆಹಲಿಯ ಚಿಪ್ಸೆಲ್ ಏವಿಯೇಷನ್ ಲಿಮಿಟೆಡ್ ಉಡುಪಿಯಲ್ಲಿ ಹೆಲಿ ಟೂರಿಸಂ ನಡೆಸಲು ಮುಂದೆ ಬಂದಿದ್ದು ಉಡುಪಿಗೆ ಹೆಲಿಕಾಪ್ಟರ್ ಒದಗಿಸಿದೆ. ಜಾಲಿ ರೈಡ್ಗೆ 3,000 ಪ್ರತಿ ಓರ್ವರಿಗೆ ತಲಾ ನಿಗದಿಪಡಿಸಲಾಗಿದ್ದು ಗಂಟೆಗೆ ದೂರದ ಪ್ರವೇಶ ಸಾಕಲು ಪ್ರತ್ಯೇಕ ದರ ಇದೆ. ಪ್ರವಾಸಿಗರಿಗೆ ಮಾತ್ರವಲ್ಲ, ವಿಐಪಿಗಳಿಗೆ ಕೂಡ ಉಡುಪಿಯ ಪ್ರಮುಖ ದೇವಸ್ಥಾನಗಳನ್ನು ಸಂದರ್ಶಿಸಲು ಈ ಹೆಲಿ ಟೂರಿಸಂ ನೆರವಾಗಲಿದೆ. ಈ ಒಂದು ದೃಷ್ಟಿಯಲ್ಲಿ ಉಡುಪಿ ಜಿಲ್ಲೆಯನ್ನ ಒಂದು ಪ್ರವಾಸೋದ್ಯಮ ಜಿಲ್ಲೆ ಅಂತಕ್ಕಂಥ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎಷ್ಟರ ಮಟ್ಟಿಗೆ ಸಾಧ್ಯ ನಮ್ಮ ಇತಿಮಿತಿಯೊಳಗೆ ಕಾರ್ಯಕ್ರಮಗಳನ್ನು ಹಾಕಿ ಪ್ರವಾಸಿಗರನ್ನು ಉಡುಪಿ ಜಿಲ್ಲೆಗೆ ಬರೇ ದೇಶದ ಪ್ರವಾಸಿಗರಲ್ಲ, ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಕೂಡ ಆಕರ್ಷಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ನಿರತರಾಗಿದ್ದೇವೆ. ಅದರ ಅಂಗವಾಗಿ ಈಗ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಈ ಒಂದು ಸುಸಂದರ್ಭದಲ್ಲಿ ಹೆಲಿ ಟೂರಿಸಂ ಕೂಡ, ಇದು ಜನರಿಗೆ ಹೆಲಿಕಾಪ್ಟ್ರಲ್ಲಿ ಹೋಗ್ಬೇಕಂತ ಭಾಳ ಆಸೆ ಇರ್ತದೆ. ಬರೀ 3,500 ರೂಪಾಯಿ 2,500 ರೂಪಾಯಲ್ಲಿ ಹೆಲಿಕಾಪ್ಟರಲ್ಲಿ ಹೋಗುವಂಥ ಭಾಗ್ಯ ಜನರಿಗೆ ಸಿಗುವಂಥದ್ದು ನಮಗೆ ಭಾಳ ಸಂತೋಷದ ವಿಚಾರ. ಉಡುಪಿ, ಮಂಗಳೂರಿನಲ್ಲಿ ಯಾವುದೇ ವಿಚಾರಣೆ, ಅನುಮತಿ ಇಲ್ಲದೆ ಹೆಲಿಪ್ಯಾಡ್ಗಳಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಲು ಇದಕ್ಕೆ ಸಂಪೂರ್ಣ ಅಧಿಕಾರವನ್ನ ನೀಡಲಾಗಿದೆ. ಒಟ್ಟಿನಲ್ಲಿ ಉಡುಪಿ ಜನತೆಯ ಹಲವು ವರ್ಷದ ಕನಸು ನನಸಾಗುತ್ತಿದೆ. ಉಡುಪಿಯ ಯುವ ಜನರನ್ನ ಆಕರ್ಷಿಸಿದಲ್ಲಿ ಈ ಹೆಲಿ ಟೂರಿಸಂ ಸಕ್ಸಸ್ ಆಗುವುದರಲ್ಲಿ ಡೌಟೇ ಇಲ್ಲ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.